कोणाचे चंचल ಅಜ್ಜಿ ಲಡ್ಕ ಎರಡದಾಗಿ ಆಗಮಿಸುತ್ತಿರುವಂತಹ ತಂಡ ಕೆಳಗೆ ಮಾಡುವಾಗ ಅನುದಾನಿತ ಶಾಲೆ ದಕ್ಷಿಣ ಕನ್ನಡ ಹಿರಿಯ ಸಲಹ ಆಂಗ್ಲ ಮಾಧ್ಯಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು ಭಗವತಿ ಕಾರ್ಮಲ್ ಕೋಟೆಕಾರ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಚಗುಡ್ಡೆ ಅಡ್ಕರೆ ಪಡ್ಪು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯ ಬೆಳರಿಂಗೆ ಚಲಪಾಡ್ ಅನುದಾನಿತ ಪ್ರಾಥಮಿಕ ಶಾಲೆ ದಕ್ಷಿಣ ಕನ್ನಡ ಹಿರಿಯ ಸಲಹ ಆಂಗ್ಲ ಮಾಧ್ಯಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು ಭಗವತಿ ಕಾರ್ಮಲ್ ಕೋಟೆಕಾರ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಚಗುಡ್ಡೆ ಅಡ್ಕರೆ ಪಡ್ಪು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯ ಬೆಳರಿಂಗೆ
ಜಿಲ್ಲಾ ಪಂಚಾಯತ್ 2022-23 ಸಾಲಿನ ಈ ಕ್ರೀಡಾಕೂಟಕ್ಕೆ ನಾವೆಲ್ಲ ಸೇರಿದ್ದೇವೆ. ಇದರ ಈಗ ಸಭಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆದಷ್ಟು ಬೇಗ ಮುಗಿಸುವ ಒಂದು ಹಂತದಲ್ಲಿ ನಾವಿದ್ದೇವೆ. ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಾಗಿ ಪ್ರಾರ್ಥನೆಗೆ ನಮ್ಮ ವಿದ್ಯಾರ್ಥಿಗಳು सुबह सवेरे लेकर तेरा नाम प्रभु करते हैं हम शुरू आज का काम प्रभु सवेरे लेकर तेरा नाम प्रभु करते हैं हम शुरू आज का काम प्रभु शुद्ध भाव से तेरा ध्यान लगाए हम विद्या का वरदान तुम्हीं से पाए हम शुद्ध भाव से तेरा ध्यान लगाए हम विद्या का वरदान तुम्हीं से पाए हाँ विद्या का वरदान तुम्हीं से पाए हम हाँ विद्या का वरदान तुम्हीं से पाए हम तुम्हीं से है आगाज तुम्हीं अंजाम प्रभु करते हैं हम शुरू आज का काम प्रभु सुबह सवेरे लेकर तेरा नाम प्रभु करते हैं हम शुरू आज का काम प्रभु गुरुओं का सत्कार कभी ना भूले हम इतना बने महान गगन को छूले हम गुरुओं का सत्कार कभी ना भूले हम इतना बने महान गगन को छूले हम हाँ इतना बने महान गगन को छूले हम हाँ इतना बने महान गगन को छूले हम तुम्हीं से है हर सुबह तुम्हीं से शाम प्रभु करते हैं हम शुरू आज का काम प्रभु सुबह सवेरे लेकर तेरा नाम प्रभु करते हैं हम शुरू आज का काम प्रभु सुबह सवेरे लेकर तेरा नाम प्रभु करते हैं हम शुरू आज का काम प्रभु करते हैं हम शुरू आज का काम प्रभु करते हैं हम शुरू आज का काम प्रभु ಹೀಗೆ ಎಲ್ಲ ಅತಿಥಿವರ್ಯರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. 300 ಕ್ಲಸ್ಟರ್ನ ಕೇಂದ್ರದ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಈ ಹೋಬಳಿ ಮಟ್ಟದ ಕ್ರೀಡಾಕೂಟದ ಸಮಿತಿಯ ಅಧ್ಯಕ್ಷರಾದಂಥ ಶಾರದಾ ಮೇಡಮ್ ಅವರು. ದೇವರ ಅನುಗ್ರಹ ಅಗತ್ಯ. ಎಲ್ಲ ಧರ್ಮದ ದೇವರುಗಳನ್ನು ಪೂಜಿಸುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. 2022-23ನೇ ಸಾಲಿನ ಕ್ರೀಡಾಕೂಟವು ಇವತ್ತು ನಮ್ಮ ಈ ವಿಶ್ವವಿದ್ಯಾಲಯ ಹೊಸ ಸಭಾಂಗಣದ ಗ್ರೌಂಡಿನಲ್ಲಿ ನಡೀತಾ ಉಂಟು. ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ನಮ್ಮ ಕೊಣಜೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಚಂಚಲಾಕ್ಷಿ ಮೇಡಮ್ ಇವರನ್ನು ನಮ್ಮ ಕ್ಲಸ್ಟರ್ 5 ಕ್ಲಸ್ಟರ್ ಅವರ ಪರವಾಗಿ ಹಾಗೂ 300 ಕ್ಲಸ್ಟರ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಅವರನ್ನು ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ದೈಹಿಕ ಶಿಕ್ಷಕಿಯರಾದ ಪುಟಾಣಿ ಮಕ್ಕಳು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದರಂತೆ ನಮ್ಮ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರಾದ ಶ್ರೀಯುತ ಚಂದ್ರಶೇಖರ್ ಸರ್ ಅವರು ರವಿಶಂಕರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕ್ರೀಡಾಕೂಟಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮವರೇ ಆದ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ KMK ಮಂಜನಡಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದರಂತೆ ನಮ್ಮ ಇವತ್ತಿನ ಈ ಕ್ರೀಡಾಂಗಣವನ್ನು ಒದಗಿಸಿಕೊಡಬೇಕಾದರೆ ಈ ಕ್ರೀಡಾಂಗಣದ ಪ್ರಮುಖರಾದ ಶ್ರೀಯುತ ಯಶವಂತ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ
ಮುನ್ನೂರು ಕ್ಲಸ್ಟರ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮಗೆ ಪ್ರತಿಯೊಂದು ಕ್ರೀಡಾಕೂಟಕ್ಕೆ ಸಹಕಾರ ಇತ್ತವರು ಮೈಸೂರು ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಅಥವಾ ನಮ್ಮವರೇ ಆದ ಹರೇಕಳ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ತ್ಯಾಗಂ ಸರ್ ಇವರಿಗೆ ನಮ್ಮ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈ ಕ್ರೀಡಾಕೂಟಕ್ಕೆ ಹಲವಾರು ಮಂಗಳೂರು ದಕ್ಷಿಣ ವಲಯದ ಹಲವಾರು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವನ್ನು ಬೆಳೆಸುವಲ್ಲಿ ಅಥವಾ ಏನೇ ತೊಂದರೆ ಅಥವಾ ಏನಾದರೂ ಒಂದು ಅನಾಹುತ ಆಗದಂತೆ ನಮ್ಮ ಈ ಕ್ರೀಡಾಕೂಟ ಅಥವಾ ಯಾವುದೇ ಒಂದು ದಕ್ಷಿಣ ವಲಯದ ಶಿಕ್ಷಕರ ಮಕ್ಕಳ ಹಾಗೂ ಯಾವುದೇ ರೀತಿಯ ಅಹಿತಕರ ಘಟನೆ ಏನೂ ಸಹ ನಡೆಯದಂತೆ ಸಹಕಾರ ಇರುವವರು ನಮ್ಮ ಜಗದೀಶ್ ಶೆಟ್ಟಿ ಮಂಗಳೂರು ದಕ್ಷಿಣ ವಲಯದ ಸಂಘದ ಅಧ್ಯಕ್ಷರು ಆಗಿರುತ್ತಾರೆ. ಅವರಿಗೆ ನಮ್ಮ ಈ ಕ್ರೀಡಾಕೂಟಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರುವ ಶ್ರೀಯುತ ರಾಧಾಕೃಷ್ಣರಾವ್ ಟಿ.ಡಿ. ಇವರಿಗೆ ನಮ್ಮ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬಂದಂಥ ನಮ್ಮ ಮುನ್ನೂರು ಕ್ಲಸ್ಟರ್ CRP ಅವರು ಹಲವಾರು ಕರ್ತವ್ಯ ಸಹ ಇದ್ದರು, ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ದರು, ನಮ್ಮೊಂದಿಗೆ ಈ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಅವರಿಗೆ ನಮ್ಮ CRP ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ದೇರ್ಲಕಟ್ಟೆ CRP ಆಗಿರುವಂಥ ನೀತಾ ಮೇಡಮ್, ಪಿಲಾರ್ ಕ್ಲಸ್ಟರ್ CRP ಆಗಿರುವಂಥ ಗೀತಾ ಮೇಡಮ್, ಹಾಗೆ ತಲಪಾಡಿ ಕ್ಲಸ್ಟರ್ CRP ಆಗಿರುವಂಥ ಹರೀಶ್ ಕುಮಾರ್, ಹಾಗೆ ನಮ್ಮ ಮುನ್ನೂರು ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರವರಿಗೆ ನಮ್ಮ ಈ ಕ್ರೀಡಾಕೂಟಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇವತ್ತಿನ ಈ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಬೇಕಿದ್ದರೆ ಇದಕ್ಕೆ ಒಂದು ಅಧಿಕಾರಿ ಅಂದರೆ ನೋಡಲ್ ಆಗಿರುವಂಥ ನಮ್ಮ ರಾಧಾಕೃಷ್ಣ ರೈ ಅವರಿಗೆ ನಮ್ಮ ಕ್ಲಸ್ಟರ್ ಹಾಗೂ ಈ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಏನೇ ಕಾರ್ಯವು ಮಾಡಬೇಕಿದ್ರೆ ನಮ್ಮ ಫೋಟೋಗ್ರಫಿ ಅಥವಾ ವಿಡಿಯೋ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಪಸಕೂರು ಚಾನಲ್ ಅವರಾದ ಇವರಿಗೆ ನಮ್ಮ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಹಾಗೂ ಧನ್ಯವಾದವನ್ನು ಸಹ ಬಯಸ್ತೇನೆ. BRP ಆಗಿರುವಂಥ ನೀತಾ ಮೇಡಮ್ ಹಾಗೂ CRP ಎರಡೂ ಹುದ್ದೆಯನ್ನು ಒಂದೇ ಇದರಲ್ಲಿ ನಿರ್ವಹಿಸಿಕೊಂಡು ಹೋಗ್ತಾರೆ. ಅವರಿಗೆ ನಮ್ಮ ಕ್ಲಸ್ಟರ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪ್ರತಿಯೊಂದು ದೈಹಿಕ ಶಿಕ್ಷಕರ ಶ್ರಮ ಇದರಲ್ಲಿ ಅಗತ್ಯವಾಗಿ ಇದೆ. ಯಾವುದೇ ಒಂದು ಕ್ರೀಡಾಕೂಟ ನಡೆಸಬೇಕಿದ್ದರೆ ಎಲ್ಲರೂ ಶ್ರಮ ಅಗತ್ಯ. ಹಾಗೆ ಈ 5 ಕ್ಲಸ್ಟರಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಅಲ್ಲಿಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಕ್ಲಸ್ಟರಿನ ಪ್ರೀತಿಯ ಪುಟಾಣಿ ಮಕ್ಕಳಿಗೂ ಹಾಗೂ ಬಂದಂಥ ಟೀಮ್ ಮ್ಯಾನೇಜರ್ ಶಿಕ್ಷಕರಿಗೂ ಎಲ್ಲರಿಗೂ ನಮ್ಮ ಈ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮಲ್ಲಿ ಕ್ರೀಡಾಕೂಟ ನಡೆಯಬೇಕಿದ್ದರೆ ಬರೀ ಪ್ರಾಥಮಿಕ ಶಾಲೆ ಶಿಕ್ಷಕರು ಸಾಕಾಗುವುದಿಲ್ಲ, ಹಾಗೆ ಪ್ರೌಢಶಾಲೆ ಶಿಕ್ಷಕರು ಅನೇಕ ಮಂದಿ ನಮ್ಮೊಟ್ಟಿಗೆ ಕೈಗೂಡಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅವರ ಶ್ರಮವು ನಾವು ಇವತ್ತು ನೆನಪಿಸಿಕೊಳ್ಳಲೇಬೇಕು. 2-3 ದಿವಸದಿಂದ ಈ ಕ್ರೀಡಾಂಗಣದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಎಲ್ಲ ಪ್ರೌಢಶಾಲಾ ದೈಹಿಕ ಶಿಕ್ಷಕರಿಗೆ ನಮ್ಮ ಈ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. MPS ಸ್ಟೂಡೆಂಟ್ ಆದ ವಿಶ್ವವಿದ್ಯಾಲಯದಿಂದ ಇಲ್ಲೇ ಇದ್ದಾರೆ. ಅವರು ನಮಗೆ ಅನೇಕ ಕೆಲಸ ಕಾರ್ಯಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ಕ್ಲಸ್ಟರ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮಕ್ಕಳೇ, ಇವತ್ತು ನಮಗೆ ಈಗ 11 ಗಂಟೆಗೆ ನಾವೆಲ್ಲರೂ ಕೋಟಿ ಗೀತ ಗಂಟೆ ಗಾಯನವು ನಡೆಯಲಿಕ್ಕೆ ಇದೆ. ದಯಮಾಡಿ ಎಲ್ಲ ಮಕ್ಕಳು 11 ಗಂಟೆಗೆ ನಮ್ಮ ದೈಹಿಕ ಶಿಕ್ಷಕರವರ ಹೇಳ್ತಾರೆ. ಅವಾಗ ನಾವೆಲ್ಲರೂ ಇದೇ ರೀತಿ ಮುಂದೆ ಸಭಾಂಗಣದ ಮುಂದೆ ಬಂದು ನಾವು ಎಲ್ಲ ಸಾಲಾಗಿ ನಿಂತುಕೊಂಡು ಕೋಟಿ ಗೀತ ಗಂಟೆ ಗಾಯನವನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೆರವೇರಿಸಿಕೊಡಬೇಕಾಗಿ ನಮ್ಮನ್ನು ಎಲ್ಲರ ಪರವಾಗಿ ಹೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತೇನೆ. ಅವರಿಗೆ ನಮ್ಮ ಮನದಾಳದ ಸ್ವಾಗತವನ್ನು ಹೇಳುತ್ತಾ ಶ್ರೀಯುತ ರಾಧಾಕೃಷ್ಣ ರೈಯವರು ಅವರಿಗೊಂದು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕು ಎಂಬುದಾಗಿ ಕೇಳಿಕೊಳ್ತಿದ್ದೇನೆ. ಮುಂದೆ ಈ ಕ್ರೀಡಾಕೂಟದ ಬಗ್ಗೆ 2 ಪ್ರಾಸ್ತಾವಿಕ ಮಾತನಾಡಬೇಕು ಎಂಬುದಾಗಿ ಪರಿವೀಕ್ಷಣಾಧಿಕಾರಿಗಳಂತ ರವಿಶಂಕರ್ ಅವರ ಹತ್ರ ವಿನಂತಿಸಿಕೊಳ್ತಿದ್ದೇನೆ. ಶುಭ ವಂದನೆಗಳು. ಉಳ್ಳಾಲ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಈ ದಿನ ಆಯೋಜನೆಗೊಂಡಿದ್ದು ಇದರ ಉಸ್ತುವಾರಿಯನ್ನು 300 ಕ್ಲಸ್ಟರ್ನವರು ನಡೆಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಬರುವಂಥ 5 ಕ್ಲಸ್ಟರ್ನವರು. ಹಾಗೆ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ
ಕೊಣಾಜೆ ಪಂಚಾಯತ್ ಅಧ್ಯಕ್ಷರಾದಂತಹ ನಮಸ್ತೆ ಶ್ರೀಮತಿ ಚಂಚಲಾಕ್ಷಿಯವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ನಾಡ್ದು 8 ಮತ್ತು 9ನೇ ತಾರೀಕು ತಾಲೂಕು ಮಟ್ಟದ ಕ್ರೀಡಾಕೂಟದ ಉಸ್ತುವಾರಿಯನ್ನು ವಹಿಸಿಕೊಂಡು ಉತ್ತಮ ರೀತಿಯಲ್ಲಿ ನಡೆಸಿಕೊಡುವಂತಹ ಪ್ರಾಥಮಿಕ ಶಾಲಾ ಅನುದಾನಿತ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ KMK ಮಂಜನಾಡಿಯವರೇ, ಹಾಗೂ ಇವತ್ತಿನ ಈ 300 ಕ್ಲಸ್ಟರ್ನ ಎಲ್ಲ ಕ್ರೀಡಾಕೂಟಕ್ಕೆ ಅತ್ಯಂತ ಮುಖ್ಯವಾಗಿ ಎಲ್ಲ ಉಸ್ತುವಾರಿ ವಹಿಸಿಕೊಂಡು ಒಳ್ಳೆ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಿರುವಂತಹ ಪ್ರಾಥಮಿಕ ಶಾಲಾ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಜಗದೀಶ್ ಶೆಟ್ಟರವರೇ, ಹಾಗೂ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಲಿಲ್ಲಿ ಪಾಯಸರವರೇ, ಹಾಗೂ ನಮ್ಮ ಆತ್ಮೀಯರಾಗಿರುವಂತಹ ಮಿತ್ರರು ವಿಭಾಗೀಯ ದೈಹಿಕ ಶಿಕ್ಷಕರ ಕಾರ್ಯದರ್ಶಿ ಆಗಿರುವಂತಹ ತ್ಯಾಗ ಮಹರೇಕಳ್ರವರೇ, ನೋಡಲ್ ಶಿಕ್ಷಕರಾಗಿರುವಂತಹ ರಾಧಾಕೃಷ್ಣರವರೇ, ಹಾಗೂ ಎಲ್ಲ ನಮ್ಮ ಈ 5 ಕ್ಲಸ್ಟರ್ ವ್ಯಾಪ್ತಿ ಬರುವಂಥ CRP ಮಿತ್ರರೇ, ಹಾಗೂ ಇವತ್ತಿನ ಈ ಸುಂದರವಾದಂಥ ಕ್ರೀಡಾಂಗಣವನ್ನು ಆಯೋಜನೆ ಮಾಡಲಿಕ್ಕೆ ಅನುಮತಿಯನ್ನು ಯೂನಿವರ್ಸಿಟಿ ಪರವಾಗಿ ನೀಡಿರುವಂತಹ ಯಶವಂತ್ರವರೇ, ಹಾಗೂ ವೇದಿಕೆಯಲ್ಲಿ ಆಸನರಾಗಿರುವಂತಹ ಮುಖ್ಯ ಶಿಕ್ಷಕರುಗಳೇ, ಎಲ್ಲ ಶಾಲೆಗಳಿಂದ ಬಂದಿರುವಂತಹ ವಿದ್ಯಾರ್ಥಿನಿಯರೇ, ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳೇ, ಎಲ್ಲ ಸಹಶಿಕ್ಷಕ ಬಂಧುಗಳೇ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರೇ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರೇ, ಇವತ್ತು 32 ಶಾಲೆಗಳಿಂದ ಸುಮಾರು 438 ಸ್ಪರ್ಧಾಳುಗಳು ಭಾಗವಹಿಸ್ತಾ ಇದ್ದಾರೆ. 10 ಇವೆಂಟ್ಸ್ಗಳಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದ್ದು, ಅದರಲ್ಲಿ ತೇರ್ಗಡೆ ಹೊಂದಿದಂಥ 4 ಸ್ಪರ್ಧಾಳುಗಳು ನಾಡ್ದು 8 ಮತ್ತು 9ನೇ ತಾರೀಕು ನಡೆಯುವಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ನಿಮ್ಮ ಹಾಗೆಯೇ ಮತ್ತೆರಡು ಕ್ಲಸ್ಟರ್ನಿಂದಲೂ ಸಹ ಭಾಗವಹಿಸುವ ಸ್ಪರ್ಧಾಳುಗಳು ಬರ್ತಾರೆ. ಆದ್ದರಿಂದ ನೀವು ಇವತ್ತೆಲ್ಲ ತುಂಬ ತಯಾರಿಯಾಗಿ ಬಂದಿದ್ದೀರಿ. ಪುಟಾಣಿ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸ್ಪರ್ಧೆ ನಡೆಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೋಲು ಗೆಲುವು ಒಂದು ನಾಣ್ಯದಲ್ಲಿ ಮೇಲೆ ಹಾಕಿದಾಗ ಅದು ಎರಡರಲ್ಲೂ ಒಂದು ಸೈಡ್ ಬೀಳಲೇಬೇಕಂತ. ಹಾಗೆ ಎಲ್ಲರಿಗೂ ಗೆಲುವು ಬರಲಿಕ್ಕೆ ಆಗೋದಿಲ್ಲ. ಇವತ್ತು ಗೆದ್ದವರು ಮುಂದೆ ಸ್ಪರ್ಧೆ ಮಾಡಿ, ಸೋತವರು ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಪಟ್ಟು 8, 9, 10 ಹೀಗೆ ಮುಂದಿನ ತರಗತಿಗಳಲ್ಲಿ PUCಯಲ್ಲಿ ಸಹ ಅವಕಾಶ ಇದೆ. ಹೀಗೆ ನಿರಂತರವಾಗಿ ಅಭ್ಯಾಸ ಮಾಡಿ ನೀವು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಮೇಲ್ಬಡಕೆ ಬರುವಂತಾಗಲಿ ಅಂತ ಹಾರೈಸ್ತಾ, ಇವತ್ತು ನಮ್ಮ ಇಲಾಖೆಯ ಪರವಾಗಿ ಈ ಪಂದ್ಯಾಟವನ್ನು ಸಂಘಟಿಸಿರುವಂಥ ಈ 300 ಕ್ಲಸ್ಟರ್ನ ಎಲ್ಲ ಶಾಲೆಯ ಅಧ್ಯಾಪಕ ಬಂದವರಿಗೂ, ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪ್ರಾಸ್ತಾವಿಕವಾಗಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮಗೆಲ್ಲರೂ ಒಂದು ದಿವಸ 12 ಮಾತುಗಳು ಮುಗಿಸ್ತೀನಿ. ಮಾತನಾಡಿದಂಥ ರವಿಶಂಕರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ದೈಹಿಕ ಶಿಕ್ಷಣ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಲಿಲ್ಲಿ ಪಾಯಸರು. ಅವರಿಗೆ ಮನದಾಳದ ಸ್ವಾಗತವನ್ನು ಬಯಸುತ್ತಾ ಶ್ರೀಮತಿ ರೆಹನಾ ಅವರು ಅವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕು ಎಂಬುದಾಗಿ ಕೇಳಿಕೊಳ್ತಿದ್ದೇನೆ. ಮುಂದೆ ಈ ಕ್ರೀಡಾಕೂಟದ ಬೆಳಗಿಸುವ ಜೊತೆಯಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕಾಗಿ ನಮ್ಮ ಈ ಕೊಣಾಜೆ ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಕ್ರೀಡಾಪಟುಗಳೇ ಹಾಗೂ ವೃತ್ತಿ ಬಾಂಧವರೇ, 300 ಕ್ಲಸ್ಟರಿನ ಈ ಕ್ರೀಡಾಕೂಟ ಇವತ್ತು ಈ ಮೈದಾನದಲ್ಲಿ ನಡೀತಾ ಇದೆ. ಇದಕ್ಕೆ ಸಹಕರಿಸಿದ ಎಲ್ಲ ವಲಯದ ಅಧಿಕಾರಿ ವೃಂದದವರಿಗೆ, ಶಿಕ್ಷಕರಿಗೆ ಹಾಗೂ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಾನು ಮೊದಲಾಗಿ ವಂದಿಸ್ತೇನೆ. ಈ ಕ್ರೀಡಾಕೂಟ ಯಶಸ್ವಿ ಆಗಲಿ, ಅದೇ ರೀತಿ ಮಕ್ಕಳು ತುಂಬ ಹೊತ್ತು ಬಿಸಿಲಲ್ಲಿ ಬೇಡ ಅಂತ ಹೇಳ್ತಾ ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಈಗ KMK ಸರ್ ಅವರು 2 ಹಿತನುಡಿಗಳನ್ನು ಮಾಡಬೇಕೆಂಬುದು ಕೇಳ್ಕೊಳ್ತೀನಿ. ಆತ್ಮೀಯ ಸಹೋದ್ಯೋಗಿ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಉಪನಿರ್ದೇಶಕರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯದ ವತಿಯಿಂದ ನಡೆಯುತ್ತಿರುವಂಥ ಉಳ್ಳಾಳ ಹೋಬಳಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ನಡೆದಿದೆ. ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ. ಬಹುಶಃ ಎಲ್ಲ ಕ್ರೀಡಾಕೂಟಗಳನ್ನು
ನೋಡ್ತಾ ಇರ್ಬೋದು. ಆದರೆ ನಾವು ಯಾವತ್ತೂ ಹೇಳುವಂಥದ್ದು ಉಳ್ಳಾಳದಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ಬಹಳಷ್ಟು ವೈಶಿಷ್ಟ್ಯವಿದೆ ಅಂತ. ಇದು ಬಹುಶಃ ಒಂದು ಅಥ್ಲೆಟಿಕ್ ಅಂತೇಳಿದರೆ ಒಲಿಂಪಿಕ್ ರೀತಿಯಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಇದಾಗಿರ್ತದೆ. ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಬಹುಶಃ ನಾವು ಇದರಿಂದ ವಂಚಿತರಾಗಿದ್ದೇವೆ ಅಂತ ಹೇಳ್ತೇವೆ. ತ್ಯಾಗಮ್ರವರೇ ನಾವು ಇದರಿಂದ ವಂಚಿತರಾಗಿದ್ದೇವೆ. ಯಾಕೆಂದರೆ ನಮ್ಮನ್ನು ಮಂಗಳೂರಿಗೆ ಕಳಿಸಿದ್ದೀರಿ. ಮಂಗಳೂರಿಗೆ ಕಳಿಸಿದ ಕಾರಣ ಇಂಥ ಒಂದು ಸುವ್ಯವಸ್ಥಿತವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅಂತೇಳಿ ನಾನು ಬಹಳಷ್ಟು ಖೇದಕರವಾಗಿ ಹೇಳುತ್ತಾ, ಮುಂದಿನ ದಿವಸಗಳಲ್ಲಿ ನಮ್ಮನ್ನು ಉಳ್ಳಾಳಕ್ಕೆ ಸೇರಿಸಿಕೊಳ್ಳಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲ ವಿದ್ಯಾರ್ಥಿಗಳು ವಿಜೇತರಾಗಬೇಕು ಅಂತೇಳಿ ಕೇಳಿಕೊಂಡು, ವಿಜೇತರಾದಂಥ ವಿದ್ಯಾರ್ಥಿಗಳು ಮತ್ತು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲರನ್ನು 8-9ಕ್ಕೆ ಮಂಗಳ ಕ್ರೀಡಾಂಗಣಕ್ಕೆ ಆಹ್ವಾನಿಸ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ಕ್ರೀಡಾಪಟುಗಳು 300 ಶಾಲೆಯ ಕ್ರೀಡಾಪಟು ತಂದು ಇಲ್ಲಿ ಶ್ರೀಮತಿ ಲೀಲಾ ಪಾಯಸ್ ಅವರು ಜಿಲ್ಲಾಧ್ಯಕ್ಷರು, ಇವರು ಅವರ ಕೈಗೆ ಹಸ್ತಾಂತರಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಿದ್ದೇನೆ. ಈಗ ಎಲ್ಲ ಫ್ಲಾಗಿನವರು ಇಲ್ಗಡೆ ಬನ್ನಿ, ಕ್ರೀಡಾ ಪ್ರತಿಜ್ಞೆ ನಡೆಯಲಿಕ್ಕಿದೆ. ಉಳ್ಳಾಲ ವಲಯದ ಪ್ರಾಥಮಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸಿ ನಮ್ಮ ಶಾಲೆಗೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ಈಗ ಕೊನೆಯ ಕಾರ್ಯಕ್ರಮ, ಈ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಕೊಣಾಜೆ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಚಂಚಲಾಕ್ಷಿ ಅವರಿಂದ ಅಧ್ಯಕ್ಷೀಯ ಭಾಷಣ. ಗಣ್ಯರು ಹಾಗೆಯೇ ಪ್ರಾಧ್ಯಾಪಕರು, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಶಾಲಾ ಮಕ್ಕಳಿಗೆ ಕೂಡ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಬಂದಿರುವಂತಹ ಮಕ್ಕಳು ಪ್ರತಿಯೊಬ್ಬರು ಆಟದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೋಲಿರಲಿ ಗೆಲುವಿರಲಿ ಎರಡನ್ನು ಸಮಾನವಾಗಿ ತೆಗೆದುಕೊಂಡು ಬಹಳ ಸಂತೋಷದಿಂದ ಹೋಗಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಆಟದಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮೇಡಮ್. ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ 300 ಕ್ಲಸ್ಟರ್ CRP ಅವರಾದಂಥ ಶ್ರೀಮತಿ ರೆಹನಾ ಅವರಿಂದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ BRP ಮೇಡಮ್ ಆಗಿರುವಂತಹ ನೀತಗಟ್ಟಿ ಮೇಡಮ್ ಅವರು BRP ಪ್ಲಸ್ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ನೀತಾ ಗಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ 5 ಕ್ಲಸ್ಟರ್ನ ಎಲ್ಲ CRPಗಳು ನಮ್ಮ ಜೊತೆ ಇದ್ದಾರೆ ಮತ್ತು ದೈಹಿಕ ಶಿಕ್ಷಕರ ಸಂಘದ ಮೈಸೂರು ವಿಭಾಗದ ಕಾರ್ಯಾಧ್ಯಕ್ಷರು ಶ್ರೀಯುತ ತ್ಯಾಗಂ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಉಳ್ಳಾಲ ವಲಯದ ದೈಹಿಕ ಶಿಕ್ಷಕರ ಸಂಘದ ಮತ್ತು ನೋಡಲ್ ಅಧಿಕಾರಿಯಾಗಿರುವಂಥ ಶ್ರೀಯುತ ರಾಧಾಕೃಷ್ಣ ರೈ ಅವರಿದ್ದಾರೆ. ಕ್ರೀಡಾ ಸಮಿತಿಯ ಉಳ್ಳಾಲ ವಲಯದ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದರವರು ಇದ್ದಾರೆ. 300 ಕ್ಲಸ್ಟರ್ನ ನೋಡಲ್ ಶ್ರೀಮತಿ ಭಾರತಿಯವರಿದ್ದಾರೆ. ಜೊತೆಗೆ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಉಳ್ಳಾಲ ವಲಯದ ಎಲ್ಲ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ, ಅದೇ ರೀತಿ ಈ ಕ್ರೀಡಾಂಗಣವನ್ನು ಒದಗಿಸಲು ನಮಗೆ ಅನುವು ಮಾಡಿಕೊಟ್ಟಂಥ ಶ್ರೀಯುತ ವಿಶ್ವವಿದ್ಯಾನಿಲಯದ ಯಶವಂತರವರು ನಮ್ಮ ಜೊತೆ ಇರುವುದು ಬಹಳ ಖುಷಿ ತಂದಿದೆ. ಎಲ್ಲರಿಗೂ ಮೊಗದೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಶ್ರೀಮತಿ ನೀತಾ ಗಟ್ಟಿಯವರಲ್ಲಿ ವಿನಂತಿಸ್ತಾ ಮೊಗದೊಮ್ಮೆ ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ
ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿದ್ಯಾರ್ಥಿಗಳೇ, ನಾಡು ನುಡಿಯ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮತ್ತು ಗೌರವ ಮೂಡಿಸುವ ಗೀತೆ ಮತ್ತು ಕವನಗಳನ್ನು ನಾಡಿನ ಹೆಮ್ಮೆಯ ಕವಿಗಳು ರಚಿಸಿದ್ದು, ಇವುಗಳನ್ನು ಹಾಡುವುದರಿಂದ, ವಾಚಿಸುವುದರಿಂದ, ಆಲಿಸುವುದರಿಂದ ನಮ್ಮಲ್ಲಿ ನಾಡು ನುಡಿ ಬಗ್ಗೆ ಅಭಿಮಾನವನ್ನು ಉದ್ದೀಪನಗೊಳಿಸುತ್ತವೆ. ಈ ದೃಷ್ಟಿಯಿಂದ ಈ ಗೀತೆಗಳು ಕನ್ನಡದ ಶಕ್ತಿ. ಪ್ರಪ್ರಥಮವಾಗಿ ನಾವು ಹಾಡಲಿರುವ ಹಾಡು ಜಯ ಭಾರತ ಜನನಿಯ ತನುಜಾತೆ. ಎಲ್ಲರ ಕೈಯಲ್ಲಿ ಅದರ ಜೆರಾಕ್ಸ್ ಇದೆ, ರೆಡಿಯಾಗಿ ರೆಕಾರ್ಡ್ ಪ್ಲೇ ಮಾಡ್ತಾರೆ, ನಾವು ಅದಕ್ಕೆ ಧ್ವನಿಗೂಡಿಸಿದ್ರಾಯ್ತು. ಪ್ರಾರಂಭಿಸುವ. ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಮಕುಟದ ನವಮಣಿಯೇ, ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಅಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಷಡಕ್ಷರಿ ಪೊನ್ನ ಪಂಪಲ ಕುಪತಿ ಜನ್ನ, ಉಮಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ. ಹೊಯ್ಸಳಗಾಡಿದ ನಾಡೆ, ಕಂಕಣ ಜಗಣರ ಮೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೇರುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ರಾಯಕವೈಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹಿನ್ನಲಿದೆಯೋ ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹಿನ್ನಲಿದೆಯೋ ಸದಭಿಮಾನದ ಗೂಡು. ಜಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಪರಶುರಾಮ ನಮ್ಮನ ನಾಡು,
ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ಲೇಖಿಗಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು ಜಗಣನ ಶಿಲ್ಪದಲ್ಲಿ ಅಚ್ಚರಿಯ ಕರುಣೋಡು ಲೇಖಿಗಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು ಜಗಣನ ಶಿಲ್ಪದಲ್ಲಿ ಅಚ್ಚರಿಯ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕನ್ನಡ ಡಿಂಡಿಮವ ಕನ್ನಡ ಡಿಂಡಿಮವ ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕನ್ನಡ ಡಿಂಡಿಮವ ಸಂತೀರರನ್ನು ಬೈದೆ ಚಲಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಸತ್ತಂತಿಹರನ್ನು ಬೈದೆ ಚಲಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು ಬಾರಿಸು ಕನ್ನಡ ಡಿಂಡಿಮವ
ಸುಂದರ ಕೃತಿ ಕೃತಿಯಲ್ಲಿ ಮೂರಲಿ ಮಂಗಳ ಮತಿ ಮತಿಯಲ್ಲಿ ಶ್ರೀ ಶಿವೇತರ ಕೃತಿ ಕೃತಿಯಲ್ಲಿ ಮೂರಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೊಗಸಲು ಅಲ್ಲಲ್ಲಿ ಕನ್ನಡ ಕಾಚೇವು ದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೊಗಸಲು ಅಲ್ಲಲ್ಲಿ ಕನ್ನಡ ಕಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಗಳೆಯ ಗೆಚ್ಚೇವು ಮರೆದೇವು ಮನವ ಎಳೆದೇವು ಮನವ ಎಳೆದೇವು ಮನವ ಹಿಡಿ ನೆನಪ ನರ ನರವನೆಲ್ಲ ಉರಿಗೊಳಿಸಿಕೊಂಡು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕನ್ನಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ.
ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮ ಮಾಂಗಲ್ಯ ಗೀತ ಹಾಡೇವು ನಮ್ಮ ಸಿರು ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ತೊರೆದೇವು ಮರುಳ ಕಡೆದೇವು ಇರುಳ ನಡೆದೇವು ತಿರುಳ ಹಿಡಿ ನೆನಪ ಕರುಳೆಂಬ ಗುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕನ್ನಡದ ದೀಪ विनूतन विद्याचेतन सर्वहृदय संस्कारी जय भारती
ಹುಟ್ಟಿದರೆ ಕನ್ನಡ ನಾಡು ಹುಡುಕಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಬದುಕು ಜಟಕ ಬಂಡಿ, ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡು ಹುಡುಕಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸುದ್ದಿ ನೋಡು, ನಾನೆಂದು ಕೂಗಿ ಹಾಡು. ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಹೊಳೆಯ ಚಂದನ ತೂಕ ಮಾಡು. ಕಲಿಯೋಗೆ ಭಾಷೆ ಕನ್ನಡ, ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ತೋರಿಸುವ ಬಂಡಿ. ಶಿಲ್ಪಕ್ಕೆ ಕಲ್ಪ ಇದು, ನಾಡಿಗೆ ನಾಡಿದು, ನಾದಂತ ರಂಗವಿದು. ಹೂವೆಂಬು ಬೇಟೆಯಿಂದ, ಭಾರತ ಮಾತೆಯಿಂದ ಧನ್ಯವೀ ಕನ್ನಡ, ಕಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ನೂರಾರು ಮೂಸು ಸುದ್ದಿ, ಏನೇನು ಕಣ್ಣ ಮೇಲು, ನಮ್ಮೂರಿನ ಮನೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನಮ್ಮ ಜನ್ಮ ಬರೆದಿಟ್ಟ ನನ್ನ ಬ್ರಹ್ಮನಿಗೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ನಡೆಸುವ ಬಂಡಿ. ಸಂಕಲ್ಪವಿಧಿ. ಕನ್ನಡ ನಾಡಿನ ಪ್ರಜೆಯಾಗಿ ನಾನು ನನ್ನ ನಾಡು ನುಡಿಗಳನ್ನು ಪ್ರೀತಿಸುತ್ತೇನೆ ಹಾಗೂ ಗೌರವಿಸುತ್ತೇನೆ. ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ. ಕನ್ನಡ ನಾಡು ನುಡಿ, ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ. ಕನ್ನಡ ನಾಡಿನಲ್ಲಿರುವ ಕನ್ನಡೇತರ ಬಂಧುಗಳಿಗೆ ಕನ್ನಡ ಕಲಿಸುತ್ತೇನೆ ಎಂಬ ಸಂಕಲ್ಪ ಮಾಡುತ್ತೇನೆ.
ಕಾರ್ಯಕ್ಕೆ ಭಾಗವಹಿಸಿ. ಇಲ್ಲಿ ಬಹುಶಃ ನಮ್ಮ ಕೊಡದೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಬಹುಶಃ ನಾನು ಇರಲಿ, ಅದೇ ರೀತಿ ಬಹುಶಃ ನಮ್ಮ ರಾಜೀವ್ ಅವರಿರಲಿ, ರವಿಶಂಕರ್ ಮತ್ತು ನಮ್ಮ ರೇಹನರ್ ಅವರು ಹಾಗೂ ಗೀತಗಟ್ಟಿ ಮತ್ತು BRP ಆಗುವಂತಹ ಅನಿತಾ ಗಟ್ಟಿ, ಅದೇ ಮಾಸ್ಟರ್ ರಾಧಾಕೃಷ್ಣ, ಎಲ್ಲರೂ ಬಹುಶಃ ಗಣೇಶ್ ಮತ್ತು ಎಲ್ಲ ಕೂಡ ನಮ್ಗೆ ಇವತ್ತು ಗೌರವ ಸಿಕ್ಕುವಂತ ಕೆಲಸ ಇವತ್ತು ಆಗ್ಬೇಕಂತೇಳಿ ಅದಕ್ಕೆ ನಾನು ಸರ್ವರಿಗೆ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ನಮಸ್ಕಾರ. ಒದಗಿಸಬಹುದಂತ ನಮ್ಮೆಲ್ಲರ ಅಭಿಪ್ರಾಯ. ಅದನ್ನು ದಯವಿಟ್ಟು ಸರ್ ನಡೆಯುವಂಥ ಎಲ್ಲ ಕ್ರೀಡಾಕೂಟಕ್ಕೆ ಸ್ವಲ್ಪ ಮಟ್ಟಿನಲ್ಲಾದರೂ ಪಂಚಾಯತ್ ವತಿಯಿಂದ ಇರಲಿ ನಮಗೆ ಅನುದಾನ ಒದಗಿಸಲು ನೀವು ಸಹಕರಿಸಬೇಕೆಂದು ವಿನಂತಿಸುತ್ತಾ ಮಗದೊಮ್ಮೆ ನಾವು ಎಲ್ಲರ ಪರವಾಗಿ ಉತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇವೆ.
ಆಂಗ್ಲ ಮಾಧ್ಯಮ ಶಾಲೆ ಕೋಟೆಗಾರ ಅಲ್ಲ, ಸಂಕೋಲಿ ಕೋಟೆಗಾರ ಅಂತ ಉಂಟು. ಹಾಂ, ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆ ದ್ವಿತೀಯ ಸ್ಥಾನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಲಿಗೆ. ತೃತೀಯ ಸ್ಥಾನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಲಾರ್. ಇವರು ಇದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದವರು ಮಾತ್ರ 4 ತಾಲೂಕು ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದೀರಿ. ಪ್ರಥಮ ದ್ವಿತೀಯ ಮತ್ತು ವೈಯಕ್ತಿಕ ಸ್ಪರ್ಧೆಯಲ್ಲಿ ಎಲ್ಲರೂ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ 4 ಸ್ಥಾನದವರು ಪಡೆದವರು 4, 8 ಮತ್ತು 9ನೇ ತಾರೀಕಿಗೆ ತಾಲೂಕು ಮಟ್ಟದ ಸ್ಪರ್ಧೆ ನಡೆಯುತ್ತದೆ ಮಂಗಲ ಸ್ಟೇಡಿಯಮ್ಮಲ್ಲಿ ಮಂಗಳೂರಲ್ಲಿ. ಅದಕ್ಕೆ ನೀವು ಎಲಿಜಿಬಿಲಿಟಿ ಫಾರ್ಮ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಬೇಕು. ಜಿಲ್ಲಾ ಮಟ್ಟಕ್ಕೆ TP ಅವರ ಸೈನ್ ಹಾಕಿಸಿಕೊಂಡು ಜಿಲ್ಲಾ ಮಟ್ಟಕ್ಕೆ ಹೋಗುವಾಗ ಅವರದ್ದು ಸೈನ್ ಆಗಬೇಕು. ಇದೀಗ ಬನ್ನಿ, ಯಾರು ಬಂದಿರಿ ನೋಡಿ. ಉಚ್ಚಿಲ ಬೋವಿಯವರು ಬನ್ನಿ, ಪ್ರಥಮ ಸ್ಥಾನದವರು ಬನ್ನಿ. ರಿಲೇ ಪ್ರಥಮ ಸ್ಥಾನ ಕೊಡಿ, ಮೆಡಲ್ಸ್. ಹಾಂ, ಇದು ಸ್ಟೇಜಲ್ಲಿ ಕೊಡಿ. ಯಶವಂತ್ ಸರ್ ಅವರು ಇವತ್ತಿನ ಈ ಒಂದು ನಮಗೆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಲು ಕ್ರೀಡಾಂಗಣದ ವ್ಯವಸ್ಥೆ, ಮಾರ್ಕಿಂಗ್ನ ವ್ಯವಸ್ಥೆ ಮತ್ತು ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಂಡಂಥ ನಮ್ಮ ಇಲ್ಲಿನ ಶಾರೀರಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಂತ ಯಶವಂತ್ ಸರ್ ಅವರು ನೆರವೇರಿಸಿಕೊಳ್ಬೇಕಂತ ವಿನಂತಿಸ್ತಾ ಇದ್ದೇನೆ. 4 ಮಂದಿ ಉಚ್ಚಿಲ ಬೋವಿಯ ಫಸ್ಟ್ ಅಲ್ಲ. ಹಾಂ, ಬಾಲಕಿಯರ ವಿಭಾಗದ ಬನ್ನಿ. ದ್ವಿತೀಯ ಸ್ಥಾನ 4 ಮಂದಿ ಬನ್ನಿ. ನಿಲ್ಲಿ, ಅಲ್ಲಿ ನಿಲ್ಲಿ. ಇವರು ಹೋಗಲಿ ಬನ್ನಿ ಮಕ್ಕಳೇ. ಸರ್ ಇಸ್ಮಾಯಿಲ್ ಸರ್ ದ್ವಿತೀಯ ಸ್ಥಾನವನ್ನು ನೆರವೇರಿಸಿಕೊಡಿ ಸರ್. ಹಾಂ, ನೀವು ನೋಡಿ, ಓಟದ ಎಲ್ಲ ನಿನ್ನೆಯಿಂದ ಇವತ್ತಿನವರೆಗೆ ಇಸ್ಮಾಯಿಲ್ ಸರಿಗೆ ಒಂದು ಚಪ್ಪಲೆಯನ್ನು ಕೊಡಬೇಕಾಗ್ತದೆ. ಯಾಕಂದರೆ ಬಿಸಿಲಿನಿಂದ ನಿನ್ನೆ 8 ಗಂಟೆಯಿಂದ ಬೆಳಿಗ್ಗೆ ಇವತ್ತಿನವರೆಗೆ ಏನೂ ತಡೆ ಇಲ್ಲದೆ ಅತ್ಯುತ್ತಮವಾಗಿ ಸ್ಟಾರ್ಟರ್ ಆಗಿ ಕಾರ್ಯನಿರ್ವಹಿಸಿದವರು ಇಸ್ಮಾಯಿಲ್ ಸರ್ ಇದ್ದಾರೆ, ಪ್ರವೀಣ್ ಸರ್ ಇದ್ದಾರೆ. ಅವರೊಟ್ಟಿಗೆ ಸಹಾಯಕರಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲರೂ ಬರಬೇಕು ಸರ್. ಬನ್ನಿ, ಶಿವಪ್ರಸಾದ್, ಗಣೇಶ್ ಪ್ರಸಾದ್, ಅಶ್ರಫ್ ಸರ್ ಅವರು, ಪುರುಷೋತ್ತಮ್ ಅವರು ಎಲ್ಲಿದ್ದಾರೆ? ಪುರುಷೋತ್ತಮ್, ಹಾಂ ಬನ್ನಿ ಸರ್. ಪುರುಷೋತ್ತಮ್, ಹಾಂ. ತೃತೀಯ ಸ್ಥಾನ ಮಲಾರ್ ಶಾಲೆಯ ಬಾಲಕಿಯರು. ಪ್ರಥಮ ಸ್ಥಾನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಲಿಗೆ ಅವರು ಬರಬೇಕು. ಈ ಒಂದು ಸ್ಪರ್ಧಾ ವಿಜೇತರನ್ನು
ಸೆಕೆಂಡ್ ಪ್ಲೇಸ್ ವಿಶ್ವಮಂಗಲ. ಈ ಒಂದು ವಿಜೇತರನ್ನು ಗೌರವಿಸಲಿಕ್ಕಿದ್ದಾರೆ ಶಶಿಕಲಾ ಮೇಡಮ್ ರವರು, 300 ಶಾಲೆಯ ಸಂಘಟಕರಲ್ಲಿ ಒಬ್ಬರು. ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಈ ಒಂದು ಸಂಘಟನೆಯನ್ನು ಮಾಡಿ ಶಶಿಕಲಾ ಮೇಡಮ್ ರವರು ದೈಹಿಕ ಶಿಕ್ಷಣ ಶಿಕ್ಷಕಿ, 300 ಶಾಲೆಯ ಇವರು ಗೌರವಿಸ್ತಾ ಇದ್ದಾರೆ. ರಿಲೆಯ ದ್ವಿತೀಯ ಸ್ಥಾನ ವಿಶ್ವಮಂಗಲ ಆಂಗ್ಲ ಮಾಧ್ಯಮ ಶಾಲೆ ಕೊಣಾಜೆ. ರಿಲೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಆಯ್ಕೆಯಾದವರು ಮಾತ್ರ ತಾಲೂಕು ಮಟ್ಟದ ಸ್ಪರ್ಧೆಗೆ, ನೆನಪಿಟ್ಟುಕೊಳ್ಳಿ. ಉಳಿದದೆಲ್ಲ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ರಿಲೆಯಲ್ಲಿ ಪ್ರಥಮ ದ್ವಿತೀಯ ಮಾತ್ರ. ನಾಳ್ದು 8 ಮತ್ತು 9ನೇ ತಾರೀಕಿಗೆ ಮಂಗಲ ಸ್ಟೇಡಿಯಂನಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆ ನಡೀತದೆ. ಎಲಿಜಿಬಿಲಿಟಿ ಫಾರ್ಮ್, ಆಧಾರ್ ಜೆರಾಕ್ಸ್ ಕಾಪಿಯನ್ನು ಇಟ್ಕೊಂಡು ಹೋಗಿ ಪ್ರತಿ ವಿದ್ಯಾರ್ಥಿಯದು. ದಲ್ಲಿ ಪಾತಿ ಮತ್ತು ಶಮನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಲಾರ್ ಶಾಲೆಯ ಕ್ಲಾಪ್ಸ್ ಕೊಡಿ ಮಕ್ಕಳೇ. ವೈಯಕ್ತಿಕ ಚಾಂಪಿಯನ್ ಪಾತಿ ಮತ್ತು ಶಮನ ಪುರುಷೋತ್ತಮರವರು ನೋಡಿ, ಕ್ಲಾಪ್ಸ್ ಕೊಡಿ. ವೈಯಕ್ತಿಕ ಚಾಂಪಿಯನ್ ಪಡೆದಂತ ಪಾತಿ ಮತ್ತು ಶಮನ, ಕಾಂಗ್ರಾಟ್ಸ್. ಈಗ ಪ್ರಾಥಮಿಕ ಶಾಲಾ ಬಾಲಕರಲ್ಲಿ ಇಬ್ಬರಿಗೆ ವೈಯಕ್ತಿಕ ಚಾಂಪಿಯನ್ ಬಂದಿದೆ. ಮರದಪ್ಪ ಮುನಿಯಪ್ಪ ಮಾದರ, ತಲಪಾಡಿ ಪಟ್ಟಣ ಶಾಲೆಯ ಮರದಪ್ಪ ಮುನಿಯಪ್ಪ ಮಾದರ, ಇವನಿಗೆ ವೈಯಕ್ತಿಕ ಚಾಂಪಿಯನ್ ಇಬ್ಬರಿಗಿದೆ. ಇನ್ನೊಂದು ದಕ್ಷ್ ಭಗವತಿ ಸಂಕೊಲಿಗೆ ಕ್ಲಾಪ್ಸ್ ಕೊಡಿ. ಇನ್ನೊಬ್ಬ ದಕ್ಷ್ ಭಗವತಿ ಸಂಕೊಲಿಗೆಯ ದಕ್ಷ್ ವೈಯಕ್ತಿಕ ಚಾಂಪಿಯನ್ ಸರ್. ಗಣೇಶ್ ಪ್ರಸಾದ್ ಇಬ್ರು ಕೊಡಿ ಸರ್. ನೀವು ಸರ್ ಒಟ್ಟಿಗೆ ಕೊಡಿ. ಅಮೀದ್ ಸರ್ ಒಟ್ಟಿಗೆ ಕೊಡಿ. ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಕೊಲಿಗೆ ದಕ್ಷ್, ಕಂಗ್ರಾಟ್ಸ್. ಸಮಗ್ರ ಚಾಂಪಿಯನ್ಶಿಪ್ ಯಾರಿಗಿರ್ಬಹುದು? ಉಳ್ಳಾಲ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ಸಮಗ್ರ ತಂಡ ಯಾವ ಶಾಲೆಗೆ? 44 ಅಂಕಗಳನ್ನು ಗಳಿಸಿದಂತ ಭಗವತಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಸಂಕೊಲಿಗೆ ಈ ಒಂದು ಸಮಗ್ರ ಚಾಂಪಿಯನ್. ಎಲ್ಲರೂ ಬರಬೇಕು.
ಉಳ್ಳಾಲ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕ್ರೀಡಾಕೂಟ ಬಹಳ ಚಂದದಿಂದ ಮುಕ್ತಾಯಗೊಂಡಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲಾ ಎಲ್ಲ ಶಿಕ್ಷಕ ವೃಂದದವರಿಗೆ ನಾವು ಆಭಾರಿಯಾಗಿದ್ದೇವೆ. ಮುಖ್ಯವಾಗಿ ರಾಧಾಕೃಷ್ಣ ರೈ ಅವರ ನೇತೃತ್ವದಲ್ಲಿ ಶ್ರೀಮತಿ ಭಾರತಿಯವರ ಸಂಘಟನೆಯಲ್ಲಿ ಬಹಳ ಉತ್ತಮವಾಗಿ ನಡೆದಂಥ ಈ ಕ್ರೀಡಾಕೂಟಕ್ಕೆ ಮಗದೊಮ್ಮೆ ಎಲ್ಲ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ನಾವು ಹಾರ್ದಿಕ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ನೇತೃತ್ವ ವಹಿಸಿದಂಥ ಶ್ರೀಮತಿ ಶಾರದರವರು ಅಧ್ಯಕ್ಷರು, ಅದೇ ರೀತಿ ಶ್ರೀಮತಿ ಶಶಿಕಲಾರವರು ಮತ್ತು ನಮ್ಮ 300 ಕ್ಲಸ್ಟರ್ನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ನಾವು ಎಲ್ಲ ಉಳ್ಳಾಲ ವಲಯದ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇವೆ. ಈ ಕ್ರೀಡಾಂಗಣವನ್ನು ಒದಗಿಸಿಕೊಟ್ಟಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಶ್ರೀಯುತ